ಇದಲ್ಲ ಬದುಕು. ಬದುಕು ಹೇಗಿರಬೇಕು? ಬದುಕು ಬದುಕದಂತಿದ್ದರೆ ಮಾತ್ರ ಬದುಕು. ಇನ್ನೊಬ್ಬರ ಜೀವನಕ್ಕೆ ಕಷ್ಟಪಟ್ಟು ಬದುಕಿದ್ರೆ ಎಷ್ಟು ಸತ್ರೆ ಜೀವನ ಇದ್ದಲ್ಲೂ ಕೂಡ ಸತ್ತ ಹಾಗಿತ್ತು. ಹೇಗೆ ಆಗಿತ್ತು ಏನೋ ತಿಳಿಯದೆ ಇಂತಹ ಕೃತ್ಯವನ್ನು ಮಾಡಿದ್ದು ಕ್ಷಮೆ ಉಂಟು. ಹಾಗಾಗಿ ನಾನಾದಂತಹ ಮಾತುಗಳನ್ನು ಗಮನದಲ್ಲಿ ಕೇಳು. ಬದುಕಬೇಕೆನ್ನುವಂತಹ ಆಸೆ ಇದ್ದರೆ ಮಾಡಿದ್ದು ತಪ್ಪಾಯಿತು ಎನ್ನುವ ಹಾಗೆ ಮಾತಕ್ಕೆರಡು ನಾವು ಬದುಕುವುದಕ್ಕೆ ಅವಕಾಶವನ್ನು ಕೊಡ್ತೇವೆ. ಹೀಗೆ ಮಕ್ಕಳನ್ನು ಮುಂದುವರಿದ್ರೆ ನಾನು ಎತ್ತಲಿದ್ದೆ.
ಒಂದು ಕೆಲಸವನ್ನು ಮಾಡಬೇಕು. ಇನ್ನು ಮುಂದಕ್ಕೆ ನೀನು ಈ ಕೆಟ್ಟ ಬಿಟ್ಟು ಬಿಡಬೇಕು. ಮುಗಿದ ಇವಾಗ ಆಡಿದಂತೆ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಹೆಣ್ಣುಮಗಳು ಕೂಡ ಬಯಸುವ ಮಕ್ಕಳಿಯಾಗಿ ಮುತ್ತೈದೆಯಾಗಿ ಇರಬೇಕು ಎನ್ನುವ ಹಾಗೆ. ಹಾಗಾಗಿ ಮುತ್ತೈದೆಯಾಗಿ ಇರಬೇಕಾದರೆ ನಿಮ್ಮ ಗಂಡನನ್ನು ಆಧರಿಸಬೇಕು. ಖಂಡಿತವಾಗಿ ತಿಳಿಸ್ತೇನೆ ಕಾಯಿಲ್ಲ. ಇನ್ನು ಮುಂದಕ್ಕೆ ನೀವು ಬಂದೇ ಬದುಕುವುದಕ್ಕೆ ಒಂದು ಪ್ರತ್ಯೇಕವಾದಂತಹ ಸ್ಥಳವನ್ನು ನಾನೇ
ಇಲ್ಲಿ ಉಂಟಾ ನಮ್ಮ ಹೇಳಿದ್ದಾರೆ
Bye.
Bye.
ನಿಮ್ಮ ಹುಟ್ಟಬೇಕಾದ ಹೆಣ್ಣೆ ಬೆಂಪಡೆಯನ್ನು ಕಂಡಾಗಲೇ ಹೆಣ್ಣಿಗೆ ಯಾವ ಆವರಣವಾಗಿರಬೇಕು ಅದು ಚೆನ್ನಾಗಿ ತಿಳಿಸಿಕೊಂಡವಳು ನೀನು ಎನ್ನುವುದು ಸ್ಪಷ್ಟವಾಗಿ ನನಗೆ ಅರ್ಥವಾಯಿತು. ಮತ್ತೆ ಸತ್ಯವಳ ಕೊಡಿ ಬರ್ತಲ್ಲ ಯಾರೇ ನೀನು ಅನ್ನುವಷ್ಟೇ ಕೇಳುವಲ್ಲ ಗ್ರಹಿಸುವಂತಹ ಒಂದು ಒಳ್ಳೆ ವೃತ್ತಿ ಅಭ್ಯಾಸವನ್ನು ಹೊಂದಿರದವನು ತಾನು ಭುವನವನ್ನಾದರೂ ಓದಿಸಬಲ್ಲಂತಹ ಸದಸ್ಯರಾಗ್ತದೆ. ಯಾರೇ ನೀನು ಭುವನ ಏನು ಸುರದ ಕಣ್ಣಿಕೆಯೋ ನರದ ಕಣ್ಣಿಕೆಯೋ ಅಲ್ಲ, ನೀನು ನಾನೇ ಕಣ್ಣಿಕೆ ಹಾಗೆ ಹಂತದ ನಡೆಯುವ ನಿನ್ನ ಮೈಯೊಳಗೆ ಕಾಣು ಎನ್ನುವುದನ್ನು ಯಾಕೆ ಎನ್ನುವುದನ್ನು ದರ್ಶನವಾಯಿತು. ಅತಿಥಿಗಳು ಮಾಡಿಸಿಕೊಂಡ ಅಥವಾ ಜೀವಿಸಬಹುದಾದ ಒಳಗೊಳ್ಳಬಹುದಾದ ಭವನಡೆಗೆ ನೀನು ಬಂದು ಈ ಬೆರಳಾಗಿರ್ತಕ್ಕ ಹೋಗುತ್ತಾರೆ ಈ ನಿಕೇತನಕ್ಕೆ ಬರೇ ಈ ನಿಕೇತನವೇ ಇದು ಶ್ರೀನಿಕೇತನ ಶ್ರೀನಿಕೇತನ ಇನ್ನು ಮುಂದೆ ಹೋಯಿತು ಶಾಂತಿ ನಿಕೇತನ ಎಲ್ಲವೂ ಹಾಗೆ ಅಮ್ಮ ನಾನಿರುವುದು ಎಲ್ಲವನ್ನೇ ಮಾಡಿಸಿ ಸ್ವಚ್ಛಂದವಾಗುವುದು ಈ ತರವಾಗಿ ಕೇಳೋದು. ಈ ನಾಗವೇಣಿ ಯಾರು? ಏನು ಯಾರು ನೀವು ನನ್ನ ಮನೆಗೆ ಬಂದ ನನಗೆ ಯಾರು ಅಂತ ಕೇಳಿದಿರಬೇಕು. ಮುಂದೆ ಮನೆ ನನ್ನ ಪರಿಚಯ
ಆಚಿಕೆ ನಿಮ್ಮ ಮನೆಗೆ ಸೇರಿ ನಿಮ್ಮ ಬಗ್ಗೆ ಎಲ್ಲವನ್ನೂ ನಾನು ತಿಳಿಸಬಡಿದ್ದೇನೆ. ಮುಗಿಯುವುದಿಲ್ಲ ಅಲ್ಲಿ. ನಿಮ್ಮನ್ನು ಕಾಣಬೇಕೆನ್ನುವಂತಹ ಹಂಬಲ ಅದೆಷ್ಟೋ ಸಮಯಗಳಿಂದ ನನ್ನ ಮನಸ್ಸಿನಲ್ಲಿ ಕಾತರಿಸುತ್ತಾ ಇದೆ. ಇವತ್ತು ಆ ಭಾಗ್ಯವೆಲ್ಲವೂ ಒದಗಿ ಬಂದಿದೆ. ಈಗ ನಿಮ್ಮ ಮನೆಗೆ ಬಂದು ನನ್ನ ಜೋಡಿ ಹೆಣ್ಣಾದವರು ಸಾಧಿಸಿದ್ದಾರೆ. ಒಂದು ತಂದೆ ಅಥವಾ ಗಂಡನ ಹೌದಾ ಭಗವಂತನಲ್ಲಿ ದೇವ ಸಮಾನವಾದ ತಂದೆ ಅಥವಾ ಗಂಡನ ಪತಿ ದೇವರು ನನಗೆ ದೇವರನ್ನು ನಾನು ನಿಮ್ಮಲ್ಲಿ ಕಾಣಬೇಕು. ಮತ್ತೆ ನಿಮ್ಮ ಒಪ್ಪಿಗೆ ಭವಿಷ್ಯತ್ತಿನಲ್ಲಿ ನಿಮ್ಮನ್ನು ನನ್ನನ್ನು ವರಿಸಬಹುದಲ್ಲವೇ? ನನ್ನ ಮನಸ್ಸೂರೇ ಆಯ್ತು ನಿಮ್ಮ ಮೇಲೆ. ನಾಳೆ
ಆಚೆಗೆ ಮತ್ತೊಂದು ಶಾಲ ಇನ್ನೊಂದು ಕನ್ನಡವನ್ನು ನಿಯಮವಾದ ಮಾತ ಗೋವಿನ ವರ್ತನೆ ಯಾವುದು ಆಶಯವಾಗುತ್ತದೆ ಆಶಯವಾಗಿರುತ್ತದೆ ಅದನ್ನೇ ಮುಚ್ಚಿದ್ದೆ ಹೇಗೆ ಆದರೆ ನಿಮ್ಮ ಪೂಜೆ ಬೇಡ ನಾವು ಈ ಸಲ ಗೋ ವರ್ತನ ಪೂಜೆ ಮಾಡೋಣ ನಮ್ಮ ಹೀಗೆ ಅಲ್ಲೇ ಸುಮ್ಮನೆ ಗೋ ವರ್ತನ ಅಂತ ಹೇಳ್ತಾರೆ ಅಲ್ಲವಲ್ಲ ಗೋವುಗಳ ವರ್ತನೆಗೆ ಕಾರಣೀಭೂತವಾದ ಉಂಟಾದ ಪ್ರಾಕೃತಿಕವಾದ ಎಲ್ಲವನ್ನೂ ಅದು ಕೊಡುತ್ತದೆ ಎಂಬ ಕಾರಣದಿಂದ ಅದಕ್ಕೆ ಹೆಸರು ನಮ್ಮ ಗೋವುಗಳ ಬೆಳವಣಿಗೆ ಅದು ಕೊಡುತ್ತದೆ ಎಂಬ ಅದಕ್ಕೆ ಕರ್ತವ್ಯವನ್ನು ಸಲ್ಲಿಸಿ ವಿಧಿಯ ಚೆನ್ನಾಗಿದ್ದಾರೆ ಎನ್ನುವುದು ಗೌರವದ ಪೂಜೆ ಮಾಡುವ ಅನ್ನುವಂತೆ ಹೇಳಿದಾಗ ನನ್ನ ಮಾತಿರುವಂತಹ ನ್ಯಾಯಯುತವಾದ ವಿಷಯವನ್ನು ಹಿರಿಯರು ಹೌದು ತಯಾರಿಸಿದ್ದಾರೆ ಅವರದ್ದು ಕೇವಲ ಮುಖ್ಯ ನೀವೇ Oh
ಿ